ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಬೇಕ್ ಸ್ಟುಡಿಯೋ, ಪೋಸ್ಟ್ಮ್ಯಾನ್ ತೂರ್ದಾಲ್, ಡೈರಿ ಡೇ ಐಸ್ ಕ್ರೀಮ್, ನಿತ್ಯ ಫುಡ್ ಪ್ರಾಡಕ್ಟ್ಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಅರ್ಪಿಸುವ ನಮ್ಮ ರುಚಿ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ ಅವರ 2 ಸ್ಟಾರ್ ರೈಸ್, ಪೋಸ್ಟ್ಮ್ಯಾನ್ ತೂರ್ದಾಲ್, ನಿತ್ಯ ಫುಡ್ ಪ್ರಾಡಕ್ಟ್, ಡೈರಿ ಡೇ ಐಸ್ ಕ್ರೀಮ್ ಹಾಗೂ ಬೇಕ್ ಸ್ಟುಡಿಯೋ. ಇವತ್ತಿನ ನಮ್ಮ ಈ ಸಂಚಿಕೆಯಲ್ಲಿ ಶ್ರೀಮತಿ ಜಯಂತಿ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವರ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಅಮ್ಮ, ಹೇಗಿದ್ದೀರಾ? ಸೌಖ್ಯ, ಚೆನ್ನಾಗಿದ್ದೀರಾ? ಓಕೆ, ಇವತ್ತು ಏನು ಸ್ಪೆಷಲ್ ಡಿಶ್ ಮಾಡ್ತಾ ಇದ್ದೀರಾ ನಮಗೆ? ಚಿಕನ್. ವಾವ್, ಚಿಕನ್ ಅಂತ ಕೇಳಿದ್ರೇನೆ ಖುಷಿ ಆಗುತ್ತೆ. ನನ್ನ ಸ್ಪೆಷಲ್ ಡಿಶ್ ಚಿಕನ್ ಡ್ರೈ ಮಾಡ್ತಾ ಇದ್ದೀರಾ? ಓಕೆ, ಮಾಡಿಬಿಟ್ಟು ಮಾಡ್ತಾರೆ. ಶುರು ಮಾಡೋಣ. ನಾನು ಕಾಯ್ತಾ ಇದ್ದೀನಿ ಚಿಕನ್ ಟೇಸ್ಟ್ ಮಾಡೋಕ್ಕೆ. ಓಕೆ, ಈಗ ಫಸ್ಟ್ ಏನು ಮಾಡಬೇಕು? ಇದು ಮಾಡಿ ತಂದಿದ್ದೇನೆ. ಪುಡಿ ಮಾಡಿ ತಂದಿದ್ದೇನೆ. ಓಕೆ, ಸೊ ಏನೆಲ್ಲ ಹಾಕಿ ಪುಡಿ ಮಾಡಿದ್ದೀರಾ? ಕೆಂಪು ಮೆಣಸು, ಮತ್ತೆ ಒಂದು ಸ್ವಲ್ಪ ಕಾಳು ಮೆಣಸು, ಒಂದು 2 ಚಮಚದಷ್ಟು ಕಾಳು ಮೆಣಸು ಹಾಕಿದೆ. ಕೆಂಪು ಮೆಣಸು, ಕಾಳು ಮೆಣಸು, ಮತ್ತೆ ಕೊತ್ತಂಬರಿ 2 ಚಮಚ, ಓಕೆ, ಜೀರಿಗೆ, ಓಕೆ, ಮತ್ತೆ ಒಂದು 1/4 ಚಮಚ ಮೆಂತೆ ಹಾಕಿದ್ದೇನೆ. ಓಕೆ, ಮತ್ತೆ ಸ್ವಲ್ಪ 1/4 ಚಮಚ ಇದು ಸಾಸಿವೆ ಆಗಿದೆ. ಸಾಸಿವೆ ಹಾಕಿದ್ದೀರಾ? ಓಕೆ, ಮತ್ತೆ ಅರಿಶಿಣ ಹಾಕಿ. ಸೊ ಇಷ್ಟೆಲ್ಲ ಹಾಕಿಬಿಟ್ಟು ಮಿಕ್ಸ್ ಅಪ್ ಮಾಡಿ ರೆಡಿ ಮಾಡ್ಕೊಂಡಿದ್ದೀರಾ? ಓಕೆ, ಮತ್ತೆ ಅದು ಫಸ್ಟ್ ನಾವು ಬಾಣಲೆ ಇಟ್ಟು ಇದು ನೀರುಳ್ಳಿ ಮತ್ತೆ ಟೊಮೆಟೊ. ಓಕೆ, ಆಯಿಲ್. ಎಸ್, ನಮ್ಮ ಅಡುಗೆ ಮನೆಯಲ್ಲಿ ಬಳಸುವಂಥದ್ದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಆರೋಗ್ಯಕರ ಕುಟುಂಬಕ್ಕೆ ಬಳಸುವಂಥದ್ದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಓಕೆ, ಫಸ್ಟ್ ನೀರುಳ್ಳಿ ಹಾಕ್ತೀನಿ. ಸೊ ಆ ಪುಡಿ ಎಲ್ಲ ಮನೇಲೆ ಮಾಡಿ ಇಟ್ಕೊಂಡಿರ್ತೀರಾ? ಇಲ್ಲ, ನಾವು ಈಗ ಮಾಡಿ ತಂದದ್ದು. ಸೊ ಮಾಡಿ ಇಟ್ಕೋಬಹುದು. ಯಾವಾಗ ನಾವು ನಾನ್ ವೆಜ್ ಎಲ್ಲ ಐಟಮ್ ಮಾಡಬೇಕಾಗತ್ತೆ ಮೊಟ್ಟೆಗೆ ಹಾಕಿ ಮಾಡಬಹುದು. ಎಸ್, ನೀರುಳ್ಳಿ ಆಲ್ಮೋಸ್ಟ್ ಬ್ರೌನಿಶ್ ಆಗಿದೆ. ಅದಕ್ಕೆ ಈಗ ಟೊಮೊಟೊ. ಓಕೆ, ಸೊ ಎಷ್ಟು ಪ್ರಮಾಣದಲ್ಲಿ? 1 ನೀರುಳ್ಳಿಗೆ 1 ಟೊಮೊಟೊನ? ಅದೆರಡು ಚೆನ್ನಾಗಿ ಬೇಯಬೇಕಾ? ಸೊ ನೀವು ನಾನ್ ವೆಜ್ ಜಾಸ್ತಿ ಮಾಡೋದಾ, ವೆಜ್ ಜಾಸ್ತಿ ಮಾಡೋದಾ ಮನೇಲಿ? ಎರಡೂ ಮಾಡ್ತೀರಾ? ಸಂಡೇ ಚಿಕನ್ ಮಾಡ್ತೀವಿ. ಓಕೆ, ವೆಜ್ಜಾ? ನೀವು ಮನೇಲಿ ಎಷ್ಟು ಜನ ಇದ್ದೀರಾ? 3 ಜನ ಇದ್ದೀರಾ. ನೀವು ಮತ್ತೆ ಮಕ್ಕಳಿಬ್ರು. ಓಕೆ, ಮಕ್ಕಳು ಏನು ಮಾಡ್ತಾ ಇರೋದು? ಕೆಲಸಕ್ಕೆ ಹೋಗ್ತಾರೆ. ಹೌದಾ? ಚಿಕನ್ ಏನು ಬೇಯಿಸಿ ಇಟ್ಕೊಳ್ಬೇಕಾ? ಬೇಯುತ್ತೆ. ಸೊ ಬೇಯಿಸಿ ಇಟ್ಕೊಂಡ್ರೆ ಬೇಗ ಆಗುತ್ತೆ ಅಂತ ಏನಾದ್ರೂ ಇದೆಯಾ? ಇಲ್ಲ, ಹಾಗೆ ಬೇಕಾದ್ರೂ ಅದು ಬೇಯುತ್ತೆ. ಅದು ನಾಟಿ ಕೋಳಿ, ಅದಾದ್ರೂ ಸ್ವಲ್ಪ ಗಟ್ಟಿ ಇರ್ತದೆ. ಬೇಯುತ್ತದೆ ಇದರಲ್ಲಿ ಎಣ್ಣೆಯಲ್ಲಿ. ಸೊ ನಾನ್ ವೆಜ್ ಐಟಮ್ ಅಂದರೆ ಎಲ್ಲರೂ ಇಷ್ಟಪಡೋದು. ನನಗಂತೂ ತುಂಬ ಇಷ್ಟ ನಾನ್ ವೆಜ್ ಡಿಶಸ್ ಅಂದರೆ. ಸೊ ವೆಜ್ ಅಂದರೆ ವೆಜ್ ಊಟನಾ ಅಂತ ತಿಂಕ್ ಮಾಡಿ, ನಾನ್ ವೆಜ್ ಅಂದರೆ ಹೋಗ್ಬಿಡುತ್ತೆ. ಫಸ್ಟ್ ಒಂದು ಕೇಳುದು ಎಂತ ಪದಾರ್ಥ ಅಂತ. ಅದಕ್ಕೆ ಏನಿಲ್ಲ, ವೆಜ್ ಆದರೆ ಇದು ಮೊಟ್ಟೆ ಆದರೂ ಬೇಕು. ಮೊಟ್ಟೆ ಆದರೂ ಇರಬೇಕು. ಹಾಗೆ ಸೊ ಏನು ಡಿಶ್ ಅಂತ ಕೇಳಿ ಆಮೇಲೆ ಊಟಕ್ಕೆ ಒಂದು ಬಾಯಿ ಎಲ್ಲ ಪಾತ್ರೆದು ಬಾಯಿ ತೆಗೆದು ನೋಡಿ. ಉಪ್ಪು ಹಾಕೊಳ್ಬೇಕಾ? ಒಂದು ಟೀ ಸ್ಪೂನ್ ಅಷ್ಟು ಉಪ್ಪು. ಇದು ಮುಚ್ಚಿಟ್ರೆ ಬೇಗ ಬೇಯುತ್ತಲ್ವಾ? ಸೊ ಸ್ವಲ್ಪ ಹೊತ್ತು ಮುಚ್ಚಿ ಇಡೋಣ. ಇದು ಡ್ರೈ ಮಾಡಿದ್ರೆ ಯಾವ್ದು ಜೊತೆ ಚೆನ್ನಾಗಾಗುತ್ತೆ ಅಂತನ? ಊಟದ ಜೊತೆ, ಅನ್ನ ಜೊತೆ ಚೆನ್ನಾಗಾಗುತ್ತೆ ಅಂತನ? ಸಾರು ಮಾಡಿ ಸೈಡಿಗೆ ನಂಚ್ಕೊಳಕಿದ್ರೆ ಊಟ ಚೆನ್ನಾಗಿ ಹೋಗುತ್ತೆ ಅಂತ. ಓಕೆ, ತಿಂಡಿ ಜೊತೆ ಎಲ್ಲ ಅಷ್ಟಾಗಲ್ವಾ? ಚಪಾತಿ ಜೊತೆ ಎಲ್ಲ ಮಾಡ್ಕೊಳ್ಬೋದು. ಸೊ ಚಿಕನ್ ಅಂತ ಹೇಳಿದ್ರೆ ಯಾವ್ದ್ರ ಜೊತೆ ಆದ್ರೂ ಹೋಗುತ್ತೆ ಅಂತ. ಓಕೆ, ಸೊ ಆಲ್ಮೋಸ್ಟ್ ಬೆಂದಿದೆ ಅನ್ಸುತ್ತೆ. ನೋಡೋಣ, ಇಸ್ ಬೆಂದಿದೆ. ಇನ್ನು
ಪುಡಿ ಹಾಕುವ. ಓಕೆ, ಸೊ ನೀವೆಲ್ಲ ಮಿಕ್ಸಪ್ ಮಾಡಿ ಮಿಕ್ಸಿ ಮಾಡಿ ಇಟ್ಕೊಂಡಿರೋ ಪುಡಿನ ಅದಕ್ಕೆ ಮಿಕ್ಸ್ ಮಾಡ್ತೀರಾ ಅಲ್ವಾ? ಓಕೆ, ಎಷ್ಟು ಪ್ರಮಾಣದಲ್ಲಿ ಮಿಕ್ಸ್ ಮಾಡ್ತೀರಾ? ಒಂದೆರಡು ಸ್ಪೂನ್ ಸಾಕಾ? ಬೇಗ ಖಾರ ಎಲ್ಲ ಜಾಸ್ತಿ ಮಸಾಲ ಜಾಸ್ತಿ ಇಷ್ಟಪಡೋರು ಜಾಸ್ತಿ ಹಾಕೊಳ್ಬೋದು. ಓಕೆ, ಸೊ ನಾನ್ ವೆಜ್ ಅಂತ ಹೇಳಿದ್ರೆ ಜಾಸ್ತಿ ಖಾರನೇ ಇಷ್ಟಪಡ್ತಾರೆ ಅಲ್ವಾ? ಖಾರ ಖಾರ ಇದ್ರೇ ಚಂದ ನಾನ್ ವೆಜ್. ಸೊ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಸ್ಪೂನ್ ಹಾಕಿದೆ. ಓಕೆ, ಸೊ ಎಲ್ಲ ನಿಮ್ಮ ಮಸಾಲೆ ಎಲ್ಲ ಹಾಕಿ ಇದು ಮಿಕ್ಸ್ ಮಾಡಿ ಇಟ್ಕೊಂಡಿರೋದು ಕೂಡ ಚಿಕನ್ ಜೊತೆ ಚಂದ ಮಿಕ್ಸಪ್ ಆಗಿದೆ. ತೆಂಗಿನಕಾಯಿ ಕೊತ್ತಂಬರಿ ಸೊಪ್ಪೆಲ್ಲ ಹಾಕ್ಲಿಕ್ಕಿಲ್ಲ. ಓಕೆ, ಬೇವು ಸೊಪ್ಪು ಮತ್ತೆ ಒಗ್ಗರಣೆಗೆ ಒಣಮೆಣಸು ಬೇವು ಸೊಪ್ಪು ಒಗ್ಗರಣೆ ಮಾಡ್ಕೊಳದ ಮೇಲೆ ಹಾಕಿದ್ರೆ ಇದು ಅಕ್ಕಿ ಹಾಕಿ ಅದ್ರ ಮೇಲೆ ಗಾರ್ನಿಶಿಗೆ ಒಣಮೆಣಸು ಮತ್ತೆ ಬೇವು ಸೊಪ್ಪು ಓಕೆ ಒಗ್ಗರಣೆ ಕೊಡೋದು. ಸೊ ಅದಕ್ಕೆ ನಾನು ರೆಡಿ ಮಾಡ್ಕೊಂಡ್ಲಾ? ಅದು ಸರ್ವಿಂಗ್ ಪ್ಲೇಟಿಗೆ ಹಾಕಿದ ನಂತರ ಸಾಕ್ಬೋದು. ಓಕೆ, ಇದಕ್ಕೆ ಅದಕ್ಕೆ ಎಣ್ಣೆ ಹಾಕ್ಬೋದು. ಎಣ್ಣೆ ಓಕೆ ಸ್ವಲ್ಪ ಹಾಕಿ. ಎಸ್ ಓಕೆ. ನಮ್ಮ ಅಡುಗೆ ಮನೆಯಲ್ಲಿ ಬಳಸುವಂಥದ್ದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್. ಸೊ ಎಣ್ಣೆಗೆ ಸ್ವಲ್ಪ ಒಣಮೆಣಸು ಓಕೆ ಬೇವು ಸೊಪ್ಪು ಸ್ವಲ್ಪ ಜೀರಿಗೆ ಒಣಮೆಣಸು ಬೇವಿನ ಸೊಪ್ಪು ಹಾಗೂ ಸ್ವಲ್ಪ ಜೀರಿಗೆ. ಸೊ ಈ ಒಗ್ಗರಣೆಯಿಂದ ಅದಕ್ಕೆ ಮಿಕ್ಸ್ ಮಾಡೋದ್ರಿಂದ ಫ್ಲೇವರ್ ಕೂಡ ಒಂಥರ ಚೆನ್ನಾಗಿ ಬರುತ್ತೆ ಅಲ್ವಾ ನಾನ್ ವೆಜ್? ಸೊ ಇದು ಫುಲ್ ಬ್ರೌನಿಶ್ ಆಗಬೇಕಾ? ಸಾಕಾ ಇದು? ಸಾಕು. ಇದ್ರ ಮೇಲೆ ಹಾಕದ? ಘಮ ಘಮ ಅಂತ ಇದೆ. ಸೊ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಬೇಕಿದ್ರೆ ಸ್ವಲ್ಪ ಹಿಂಡ್ಬೋದು. ನಿಂಬೆ ಹಣ್ಣನ್ನ ಹಾಕೊಳ್ಬೋದು ಬೇಕಿದ್ರೆ, ಇಲ್ಲದ್ರೆ ಬೇಡಾದ್ರೆ ಬೇಡ. ಅಂದ್ರೆ ಕೆಲವು ಅದ್ರಲ್ಲಿ ನಾವು ಟೊಮೆಟೊ ಹಾಕಿ ಅದ್ರ ಅಂಶ ಇರ್ತದೆ, ಹುಳಿ ಜಾಸ್ತಿ ಬರುತ್ತೆ. ಕೆಲವು ಲೆಮನ್ ಫ್ಲೇವರ್ ಹುಳಿ ಜಾಸ್ತಿ, ಸ್ವಲ್ಪ ಖಾರದ ಜೊತೆ ಹುಳಿ ಮಿಕ್ಸ್ ಜಾಸ್ತಿ ಬೇಕು ಅನ್ನೋರು ಲೆಮನ್ ಮಿಕ್ಸ್ ಮಾಡ್ಕೊಳ್ಬೋದು. ಸೊ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಅಲ್ವಾ? ರೆಡಿ ಆಗಿದೆ. ಓಕೆ, ಚಿಕನ್ ಡ್ರೈ ರೆಡಿ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರೇ, ಚಿಕನ್ ಡ್ರೈ ಟೇಸ್ಟ್ ಮಾಡೋಕ್ಕೆ ರೆಡಿ ಆಗಿದೆ. ಸೊ ಬಿಸಿ ಇದೆ, ನಾನು ಟೇಸ್ಟ್ ಮಾಡ್ತೀನಿ. ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಬೇಕಾ? ಹಾಗಾದರೆ ಮಾಡೋ ವಿಧಾನ ನೋಡ್ಕೊಬನ್ನಿ. ಚಿಕನ್ ಡ್ರೈ ತಯಾರಿಸುವ ವಿಧಾನ: ಮೊದಲು ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಈರುಳ್ಳಿ ಕೆಂಪಗಾಗುವವರೆಗೂ ಹುರಿದು ಟೊಮ್ಯಾಟೊ, ಕೋಳಿ ಮಾಂಸ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಬೇಯಿಸಿ. ನಂತರ ಚಿಕನ್ ಮಸಾಲಾ ಪುಡಿ ಸೇರಿಸಿ ಹುರಿಯಿರಿ. ಕೊನೆಯಲ್ಲಿ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಒಣಮೆಣಸು, ಕರಿಬೇವು ಹಾಗೂ ಜೀರಿಗೆ ಒಗ್ಗರಣೆ ಮಾಡಿಕೊಳ್ಳಿ. ಈಗ ಬಿಸಿ ಬಿಸಿಯಾದ ಚಿಕನ್ ಡ್ರೈ ಸವಿಯಲು ಸಿದ್ಧ. ಎಸ್, ಡ್ರೈ ಚಿಕನ್ ನಾನು ಟೇಸ್ಟ್ ಮಾಡ್ತೀನಿ. ನನ್ನ ಜೊತೆ ನೀವು ಕೂಡ ಟೇಸ್ಟ್ ಮಾಡಿ. ಚಿಕನ್ ಅನ್ಸಸ್ನ ವಾವ್ ಅನ್ಸುತ್ತೆ. ಸೊ ಡ್ರೈ ಚಿಕನ್ ವಾವ್ ವಾವ್ ವಾವ್. ಆ ಖಾರ ಒಗ್ಗರಣೆ ಹಾಕಿದ್ದೀರಲ್ಲ, ಅದ್ರ ಫ್ಲೇವರ್ ಅಂತೂ ಇನ್ನೂ ತುಂಬ ಚೆನ್ನಾಗಿದೆ. ಹೇಗಿದೆ? ಚೆನ್ನಾಗಿದೆ ಅಲ್ಲ? ಎಸ್ ವೀಕ್ಷಕರೇ, ಡ್ರೈ ಚಿಕನ್ ನಾನು ಟೇಸ್ಟ್ ಮಾಡಿದೆ. ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿದೆ. ಮಾಡೋ ವಿಧಾನ ಕೂಡ ನೀವು ನೋಡಿದ್ರಿ. ಸೊ ಇನ್ನೊಂದು ಯಾವ ಸ್ಪೆಷಲ್ ಡಿಶ್ ಮಾಡ್ತಾರೆ ಅಂತ ನೋಡ್ಕೊಬರೋಣ. ಯಾಕೆಂದರೆ ಮುಂದೆ ಒಂದು ಚಿಕ್ಕ ವಿರಾಮ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.
ವಿರಾಮದ ನಂತರ ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಅರ್ಪಿಸುವ ನಮ್ಮ ರುಚಿ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ ಅವರ 2 ಸ್ಟಾರ್ ರೈಸ್, ಪೋಸ್ಟ್ಮ್ಯಾನ್ 2 ದಾಲ್, ಬೇಕ್ ಸ್ಟುಡಿಯೋ, ನಿತ್ಯ ಫುಡ್ ಪ್ರಾಡಕ್ಟ್ ಹಾಗೂ ಡೈರಿ ಡೇ ಐಸ್ ಕ್ರೀಮ್. ಇಸ್ ಒಂದು ಸ್ಪೆಷಲ್ ನಾನ್ ವೆಜ್ ಐಟಮ್ ಡ್ರೈ ಚಿಕನ್ ಹೇಗೆ ಮಾಡೋದು ಅಂತ ನೋಡಿದ್ರು. ಸೊ ಇನ್ನೊಂದು ಸ್ಪೆಷಲ್ ಡಿಶ್ ಏನು ಮಾಡ್ತಾರೆ ಅಂತ ಅವ್ರನ್ನೇ ಕೇಳೋಣ ಬನ್ನಿ. ಏನು ಮಾಡ್ತಾ ಇದ್ದೀರಮ್ಮ? ಈಗ ಒಂದು ಮೂಂಗ್ ದಾಲ್ ಲಡ್ಡು ಮಾಡ್ತೀವಿ. ಮೂಂಗ್ ದಾಲ್ ಲಡ್ಡು. ಓಕೆ, ಹೊಸ ಲಡ್ಡು ತಯಾರು ಮಾಡ್ತಾ ಇದ್ದೀರಾ? ಓಕೆ, ಶುರು ಮಾಡೋಣ. ಓಕೆ, ಸೊ ಒಂದು ನಾನ್ ವೆಜ್ ಮಾಡಿದ್ರಿ, ಇವಾಗ ಒಂದು ಸ್ವೀಟ್ ಮಾಡ್ತಾ ಇದ್ದೀರಾ. ಸೊ ಖಾರ ಜೊತೆ ಸ್ವೀಟ್, ಖಾರ ಸ್ವೀಟ್ ಎರಡೂ ಇದ್ರೆ ಜೀವನ ಸುಖಕರವಾಗಿರುತ್ತೆ. ಎರಡೂ ಮಿಕ್ಸರ್ ಇರಬೇಕು ಅಂತ. ಹೌದು, ಓಕೆ. ಸೊ ಸಂಕಣನ ಟೈಮಲ್ಲಿ ಮಾಡುವಂಥದ್ದು. ಹೆಸರು ಬೇಳೆ ಹುರಿಯುವ ಫಸ್ಟ್. ಹಾಂ, ಓಕೆ. ಸೊ ಇದಕ್ಕೆ ಆಯಿಲ್ ಏನು ಹಾಕೊಳೋದು ಬೇಡ, ಹಾಗೆ. ಸೊ ಇದನ್ನ ಚೆನ್ನಾಗಿ ಹುರ್ಕೊಳ್ಬೇಕಾ? ಹ್ಞೂ, ಓಕೆ. ಸೊ ಖಾರ ತಿನ್ಸಿದ್ರೆ ಇವಾಗ ಸ್ವೀಟ್ ತಿನ್ನಿಸ್ತಾ ಇದ್ದಾರೆ. ಸೊ ಇದು ಹಬ್ಬದಲ್ಲಿ, ಸಂಕ್ರಾಂತಿ ಹಬ್ಬದಲ್ಲಿ ಸ್ಪೆಷಲ್ ಆಗಿ ಮಾಡುವಂಥದ್ದು. ಮಾಡ್ತಾರೆ, ಓಕೆ. ಇದೊಂದು ಮಿಕ್ಸ್ ಮಾಡಿ ಒಂದು ಸ್ಪೆಷಲ್ ಮೂಂಗ್ ದಾಲ್ ಲಡ್ಡು ಮಾಡೋದು. ಓಕೆ, ಇದು ಫುಲ್ ಚಂದ ಹುರಿಬೇಕಾ? ಹಸಿ ಹಾಗೆ ಇರುತ್ತೆ. ಸೊ ನೀವು ಹಬ್ಬದಲ್ಲಿ ಈ ಥರ ಎಲ್ಲ ಬಗೆ ಬಗೆಯಾದ ಸ್ವೀಟ್ಸ್ ಮಾಡ್ತೀರಾ? ಹಾಂ. ಸೊ ಮಕ್ಕಳೆಲ್ಲ ಸೇಮ್, ಯಾವಾಗಲೂ ಹಬ್ಬ ಬಂದರೆ ಅದೇ ಸೇಮ್ ಲಡ್ಡನ್ನ ಸೇಮ್ ಟೇಸ್ಟಾ ಅಂತ ಕೇಳ್ತಾರೆ. ಸೊ ಈ ಥರ ಎಲ್ಲ ಸ್ಪೆಷಲ್ ಸ್ವೀಟ್ಸ್ ಮಾಡೋದ್ರಿಂದ ಇಷ್ಟಪಡ್ತಾರೆ ಅಲ್ವಾ? ಸೊ ಚೇಂಜ್ ಇರುತ್ತೆ ಅಂತ. ಪೊಂಗಲ್ ಎಲ್ಲ ಮಾಡ್ತಾರೆ, ಓಕೆ. ಸೊ ಸಂಕ್ರಾಂತಿ ಅಂದರೆ ವರ್ಷದ ಪ್ರಾರಂಭದಲ್ಲಿ ಬರುವಂಥ ಹಬ್ಬ. ಸೊ ಬೆಳೆದಿರೋ ಬೆಳೆನೆಲ್ಲ ಇಟ್ಬಿಟ್ಟು ಪೂಜೆ ಮಾಡಿ ಆ ವರ್ಷನ ಶುರು ಮಾಡೋದು. ರೈತರಿಗೆಲ್ಲ ಅಂತೂ ಈ ಹಬ್ಬ ಅಂದರೆ ತುಂಬ ಖುಷಿ ಮತ್ತು ತುಂಬ ಅದು ಜೀವನ ಸ್ಟಾರ್ಟ್ ಮಾಡೋಕ್ಕೆ ಫಸ್ಟ್ ಹಬ್ಬ ಅಂತ ಹೇಳ್ತಾರಲ್ಲ. ಸೊ ವರ್ಷ ಸ್ಟಾರ್ಟ್ ಮಾಡೋಕ್ಕೆ ಸಂಕ್ರಾಂತಿಯಿಂದ ರೈತರು ಎಲ್ಲ ಸ್ಟಾರ್ಟ್ ಮಾಡ್ತಾರೆ, ಓಕೆ. ಸೊ ವರ್ಷ ಪೂರ್ತಿ ಕಷ್ಟಪಟ್ಟು ಬೆಳೆದಿರ್ತೀವಿ, ಆ ಬೆಳೆನೆಲ್ಲ ಇಟ್ಬಿಟ್ಟು ಪೂಜೆ ಮಾಡೋದು. ಗನು ತಿಂಗಳು ಇರ್ತದೆ, ಡಿಸೆಂಬರ್ ಇಂದ ಜನವರಿವರೆಗೆ, ಓಕೆ. ತನಕ ಕೆಲವರಿಗೆಲ್ಲ ಅಷ್ಟೊಂದು ಒಳ್ಳೆ ದಿನ ಅಲ್ಲ ಅಂತ. ನಮ್ದು ಪ್ರೋಗ್ರಾಮ್ ಎಲ್ಲ ಮಾಡ್ಲಿಕ್ಕೆ ಅಷ್ಟೊಂದು ಒಳ್ಳೆ ದಿನ ಅಲ್ಲ, ಓಕೆ. ಸಂಕ್ರಮಣ ನಂತರ ಒಳ್ಳೆ ದಿನ ಅಂತ. ಸೊ ಎಲ್ಲ ಕಲರ್ ಕೂಡ ಚೇಂಜ್ ಆಯ್ತಲ್ಲ. ಇದೊಂದು ಪ್ಲೇಟಿಗೆ ಹಾಕೋಣ, ಓಕೆ. ಎಳ್ಳು ಸ್ವಲ್ಪ ಹುರಿತೇನೆ, ಓಕೆ. ಸೊ ಎಲ್ಲದನ್ನೂ ಹುರಿದಿಟ್ಕೊಳ್ಬೇಕಾ? ಸೊ ಸ್ವಲ್ಪ ಬಿಳಿ ಎಳ್ಳು ತಂದು. ಸೊ ಇದು ಮಿಕ್ಸ್ ಮಾಡಿ ಹುರಿಯಕ್ಕಾಗಲ್ವಾ? ಆಗ್ತದೆ, ಅದಂದ್ರೆ ಕೆಲವು ದೊಡ್ಡದಿರ್ತದೆ, ಕೆಲವು ಚಿಕ್ಕದಿರ್ತದಲ್ಲ. ಅದು ಕೆಲವು ಜಾಸ್ತಿ ಇದು ಉರಿಯುತ್ತೆ, ಬೇಯುತ್ತೆ, ಸ್ವಲ್ಪ ಜಾಸ್ತಿ ಕಡಿಮೆ ಇರುತ್ತೆ. ಎಳ್ಳು ಸಪೂರ ಚಿಕ್ಕದುಂಟು, ಅದು ಬೇಗ ಆಗುತ್ತೆ, ಓಕೆ. ಬೇರೆ ಬೇರೆ ಹುರಿಯುವ ಅಂತ. ಸೊ ಬಿಳಿ ಎಳ್ಳು ಬದಲು ಕಪ್ಪು ಎಳ್ಳು ಏನಾದರೂ ಮಿಕ್ಸ್ ಮಾಡ್ಬೋದಾ? ಮಾಡ್ಬೋದು, ಆದರೆ ಬಿಳಿ ಎಳ್ಳು ಸ್ವಲ್ಪ ಟೇಸ್ಟ್ ಜಾಸ್ತಿ ಇರುತ್ತೆ ಅಂತ. ಕಪ್ಪು ಎಳ್ಳಿನ ಕೂಡ ಉಂಡೆ ಮಾಡ್ತಾರಲ್ಲ? ಮಾಡ್ತಾರೆ. ಬಿಳಿ ಎಳ್ಳು ತಂಪು ಅಂತ ಹೇಳ್ತಾರೆ ಕಪ್ಪು ಎಳ್ಳಿಗಿಂತ. ಇದರ ಜ್ಯೂಸ್ ಎಲ್ಲ ಮಾಡ್ತಾರಲ್ಲ, ಓಕೆ. ಸೊ ಇವಾಗ ಎಲ್ಲ ಕಡಲೆ ಸ್ವಲ್ಪ ಹುರಿಯುವ, ಅದು ಹುರಿದದ್ದೇ ಸ್ವಲ್ಪ ಹುರಿಯುವ. ಸೊ ಹುರಿದಿಟ್ಕೊಂಡಿದ್ರೆ, ಸೊ ಹುರಿದಿಟ್ಕೊಂಡ್ರೆ ಅದು ಬೇಗ ಆಗುತ್ತೆ ಅಂತನಾ? ಎಲ್ಲ ಹೇಳ್ತಾರೆ. ಸೊ ಯಾವುದೇ ಒಂದು ಐಟಮ್ನ ಈ ಥರ ಹುರಿದು ಎಲ್ಲ ಮಾಡಿದ್ರೆ ಟೇಸ್ಟ್ ಜಾಸ್ತಿ ಬರುತ್ತೆ ಅಂತ. ಹೌದಾ? ಅದು ನಾವು ಸಾಂಬಾರು ಮಾಡುವಾಗ ಹುರಿದು ಮಾಡಿದ್ರೆ ಟೇಸ್ಟ್ ಬೇರೆ ಇರುತ್ತೆ ಅಂತ. ಆ ಒಂದೊಂದು ಕೆಲವುದೆಲ್ಲ ಹಸಿದು ಆ ಫ್ಲೇವರ್ ಹಾಗೆ ಇರುತ್ತಲ್ಲ, ಅದಕ್ಕಿಂತ ಹುರಿದಿದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಅಂತನಾ? ಹೌದು, ಓಕೆ. ಬೇರೆ ಹುರಿಯಕ್ಕಿದೆಯಾ? ಇಲ್ಲ, ಸ್ವಲ್ಪ ಪಾಕ ಇಡುವ. ನೀರು ಹಾಕಿ, ಸ್ವಲ್ಪ ನೀರು ಹಾಕಿ ಪಾಕ ಮಾಡ್ಕೋಬೇಕಾ? ನೀರು ಎಷ್ಟು ಪ್ರಮಾಣದಲ್ಲಿ ಬೇಕು ಇದಕ್ಕೆ? ಸ್ವಲ್ಪ ಹಾಕಿ. ಇದು ಮಿಕ್ಸಿ ಜಾರಿಗೆ ಹಾಕಿ ಪುಡಿ ಮಾಡುವ. ಓಕೆ. ಗಟ್ಟಿ ಪುಡಿ ಆಗಬೇಕಾ?
ತರಿ 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 ತುಂಬಾ ತರಿ ತರಿ ಬೇಡ, ಸ್ವಲ್ಪ ನೈಸ್ ಸೊ ಉಂಡೆ ಮಾಡಕ್ಕೆ ಯಾವ ಥರದ್ದು ಬೇಕೋ ಅಷ್ಟು. ಪಾಕಕ್ಕೆ ಬೆಲ್ಲ ಹಾಕ್ತೇನೆ. ಓಕೆ, ಸೊ ಅಷ್ಟೊತ್ತಿಗೆ ಇದನ್ನ ರೆಡಿ ಮಾಡ್ಕೊಳ್ತೀನಿ. ಬೆಲ್ಲ ಸ್ವಲ್ಪ ಪಾಕ ಬರಲಿ. ಓಕೆ, ಅದು ಬೆಲ್ಲ ಕರಗಬೇಕು. ಇದು ಕೂಡ ರೆಡಿ ಆಗಿದೆ. ಬಂದ ನಂತರ ಇದು ಹುಡಿ ಹಾಕು. ಸೊ ಫುಲ್ ಪಾಕ ಥರ ಆಗಬೇಕಾ ಬೆಲ್ಲ? ಬೆಲ್ಲ ಒಂದು 2 ಅಚ್ಚು ತೊಗೊಂಡಿದ್ದೀರಾ? ಇಲ್ಲ, ಒಂದು ಅಚ್ಚು ಸಾಕು. ಅದು ಹುಡಿ ಮಾಡಿ ತಂದೆ. ಸೊ ಬೆಲ್ಲ ಜೊತೆ ಸ್ವಲ್ಪ ತುಪ್ಪ ಮಿಕ್ಸ್ ಮಾಡಿದ್ದೀರಾ? ಓಕೆ. ಉಪ್ಪು ಬೇಡ ಅಂದರೆ ಬೆಲ್ಲದಲ್ಲಿ ಉಪ್ಪು ಇರ್ತದಲ್ಲ, ಉಪ್ಪಿನಂಶ ಇರ್ತದೆ. ಬೇಕಂದ್ರೆ ಚೂರು ಮಿಕ್ಸ್ ಮಾಡ್ಕೋಬೋದಲ್ವಾ ರುಚಿಗೆ ತಕ್ಕಷ್ಟು ಅನ್ನೋ ಥರ. ಸೊ ಪುಡಿ ಪುಡಿ ಮಾಡಿ ಇಟ್ಕೊಳೋದ್ರಿಂದ ಬೇಗ ಕೂಡ ಕರಗುತ್ತೆ. ಇದು ಓಕೆ, ಎಲ್ಲ ಹುರಿದಿರೋಂಥದ್ದನ್ನ ಮಿಕ್ಸ್ ಮಾಡಿ ಇವಾಗ ಪಾಕಕ್ಕೆ ಹಾಕ್ತಾ ಇದ್ದೀರಾ? ಸ್ವಲ್ಪ ಚಿಕ್ಕದು ಮಾಡಿ ಗ್ಯಾಸ್ ಆಫ್ ಮಾಡಬೇಡಿ. ಸೊ ಅದು ಅಂಟಕ್ಕೆ ಬಿಡಬಾರ್ದಲ್ವಾ, ಗಟ್ಟಿ ಗಟ್ಟಿ ಇರಕ್ಕೆ ಬಿಡಬಾರ್ದು. ಸ್ವಲ್ಪ ಉಂಡೆ ಮಾಡಬೇಕಿದ್ರೆ ಸ್ವಲ್ಪ ತಣಿಬೇಕು. ಬಿಸಿ ಬಿಸಿ ಇರ್ತದೆ, ಬಿಸಿ ಬಿಸಿ ಇರುತ್ತಲ್ಲ. ಸೊ ನೀವು ಸ್ವೀಟ್ ಜಾಸ್ತಿ ಮಾಡೋದಾ? ಸ್ವೀಟ್ ಈಗ ಏನಾದರೂ ಹಬ್ಬ ಇದ್ರೂ ಮಾಡ್ತೀವಿ. ಹಬ್ಬ ಇದ್ದಾಗ ಸ್ವೀಟ್ಸ್. ಓಕೆ, ಅದಕ್ಕೆ ಸ್ವಲ್ಪ ಹಾಲು ಹುಡಿ ಹಾಕಬೇಕು. ಓಕೆ, ಹಾಲಿನ ಪುಡಿನಾ? ಹಾಲಿನ ಪುಡಿ. ಓಕೆ, ಹಾಲಿನ ಪುಡಿ ಹಾಕೋದ್ರಿಂದ ಏನು ಅಂತ? ಅದು ಟೇಸ್ಟ್ ಆಗ್ತದೆ, ಟೇಸ್ಟ್ ಬರುತ್ತೆ ಅಂತನಾ? ಓಕೆ. ಸೊ ಎಷ್ಟು ಹಾಕಿದ್ದೀರಾ ಹಾಲಿನ ಪುಡಿ? ಹಾಲಿನ ಪುಡಿ 4 ಚಮಚ ಹಾಕಿದ್ದೇನೆ. 4 ಚಮಚ ಹಾಕಿದ್ದೀರಾ. ಸೊ ಜಾಸ್ತಿ ಹಾಕಿದಷ್ಟು ಜಾಸ್ತಿ ಟೇಸ್ಟ್ ಅಂತನಾ? ಹೌದು. ಓಕೆ, ಸೊ ಚಂದ ಮಿಕ್ಸಪ್ ಆಗಬೇಕು ಅದ್ರ ಜೊತೆ. ಅದಕ್ಕೆ ಕೊಬ್ಬರಿ ಎಲ್ಲ ಹಾಕಲಿಲ್ಲ, ಕೊಬ್ಬರಿ ಬದಲಿಗೆ ಇದು ಹಾಲಿನ ಪುಡಿ ಹಾಕಿದ್ರೆ ಟೇಸ್ಟ್ ಬರುತ್ತೆ. ಬೇಕಾದ್ರೆ ಅದನ್ನ ಕೊಬ್ಬರಿ ಹಾಕುವಂಥದ್ದು ಬೇಕಾದ್ರೂ ಅದನ್ನ ಹಾಕ್ಬೋದು. ಸೊ ಇದಾಗಿದೆ ಅಲ್ಲ? ಸೊ ಅಂಟಕ್ಕೂ ಕೂಡ ಬಿಡಲಿಲ್ಲ, ಕ್ಲೀನಾಗಿ ಡ್ರೈ ಆಗಿ. ಇದು ಸ್ವಲ್ಪ ಗೋಡಂಬಿ ತುಪ್ಪದಲ್ಲಿ ಹುರಿದು ಓಕೆ, ಮತ್ತೆ ಮೇಲೆ ಗಾರ್ನಿಶಿಗೆ ಇದು ಇದರಿಂದ ತೆಗೆದು ಬೌಲಿಗೆ ಹಾಕಿ ಮತ್ತೆ ತಣ್ಣಗಾದ್ಮೇಲೆ. ಸೊ ಈಗ ಬಿಸಿ ಬಿಸಿ ಇದೆ, ತಣ್ಣಗಾದ್ಮೇಲೆ ಉಂಡೆ ಕೊಟ್ಟಕ್ಕೂ ಕೂಡ ಈಸಿ ಆಗುತ್ತೆ ಅಲ್ವಾ? ಹಾಕ್ತಿದ್ದೆ ನಾನು. ಓಕೆ, ಸೊ ಈಗ ಪೇಸ್ಟ್ ಥರ ಆಗಿದೆ. ಹೌದು, ಅದು ತಣ್ಣಗಾಗುವ ಸರಿ ಆಗ್ತದೆ. ಇದು ಮತ್ತೆ ಫ್ರಿಜ್ಜಲ್ಲಿ ಇಟ್ಟರೆ ಚಂದ ಆಗ್ತದೆ, ಗಟ್ಟಿ ಆಗ್ತದೆ, ಇನ್ನೂ ಚೆನ್ನಾಗಾಗುತ್ತೆ ಅಂತ. ಸೊ ಇದು ಮಾಡಿ ಇಟ್ಕೊಂಡು ಈ ಥರ ಮಾಡಿ ಇಟ್ಕೊಂಡು ಫ್ರಿಜ್ಜಲ್ಲಿ ಇಟ್ಕೊಂಡು ಬೇಕಾದಾಗ ಯೂಸ್ ಮಾಡ್ಕೊಳ್ಬೋದಾ? ಉಂಡೆ ಮಾಡ್ಕೊಂಡು ಮಾಡ್ಬೋದಾ? ಗಟ್ಟಿ ಆಗ್ತದೆ. ಈಗ ಸ್ವಲ್ಪ ಹೊತ್ತು ತಗೋದು ಸಹ ಗಟ್ಟಿ ಆಗ್ತದೆ. ಹೀಗೆ ಫ್ರಿಜ್ಜಲ್ಲಿ ಇಟ್ಟರೆ ಬೇಗ ಗಟ್ಟಿ. ಸೊ ಇದು ಮಾಡಿ ತುಂಬಾ ದಿನ ಇಟ್ಕೊಳ್ಬೋದಾ? ಇಟ್ಕೋಬಹುದು, ಏನಾಗಲ್ಲ. ಕಾಯೆಲ್ಲ ಮಿಕ್ಸ್ ಮಾಡಿಲ್ಲ ಅಲ್ಲ? ಸೊ ಇದ್ರಾಗೆ ಮಾಡ್ಬೋದು, ಬರ್ಫಿಯಾಗಿ ಕೂಡ ಮಾಡ್ಬೋದು. ಪ್ಲೇಟಲ್ಲಿ ಹಾಕಿ ತಣ್ಣಗಾಯ್ತು, ಇವಾಗ ಉಂಡೆ ಕಟ್ಕೊಳ್ಬೋದು. ಸೊ ಆ ತುಪ್ಪ ಮಿಕ್ಸ್ ಮಾಡೋದ್ರಿಂದ ಕೈಗೆ ಅಂಟೋದು ಇಲ್ಲ. ಬಿಸಿದೆ ಸರಿ, ತಣ್ಣಗಾಯ್ತು. ಓಕೆ, ಸೊ ತಣ್ಣಗಾದ್ಮೇಲೆ ಆದ್ರೆ ಈಸಿಯಾಗಿ ಇದನ್ನು ಬರ್ಫಿ ತರ ಕೂಡ ಮಾಡ್ಬೋದು. ಬರ್ಫಿ ತರ ಮಾಡಿ. ಓಕೆ, ಅಂದ್ರೆ ಯಾವ ತರ? ಪ್ಲೇಟಲ್ಲಿ ಹಾಕಿ ಮತ್ತೆ ಬೇಕಾದ ಆಕಾರದಲ್ಲಿ ಕಟ್ ಮಾಡಿ ಶೇಪ್ ಮಾಡ್ಕೊಳ್ಬೋದು. ಅಂದ್ರೆ ಪೇಸ್ಟ್ ತರ ಆಗಿದೆಯಲ್ಲ, ಸೊ ಆ ತರ ನಾವು ಯಾವ್ದು ಶೇಪಿಗೆ ಬೇಕಾದ್ರೂ ಕೊಟ್ಕೋಬಹುದು. ಹಂಗೆ ಉಂಡೆ ತರ ಬೇಕಾದ್ರೆ ಈ ತರ ಮಾಡ್ಕೊಳ್ಬೋದು ಅಲ್ವಾ? ಸರಿ, ಇಡುವ. ಓಕೆ, ಸೊ ಉಂಡೆ ರೆಡಿ ಆಗಿದೆ.
ಸ್ವಲ್ಪ ತಣ್ಣಗೆ ಗಟ್ಟಿ ಆಗ್ತದೆ. ಈಗ ಸ್ವಲ್ಪ ಬಿಸಿ ಬಿಸಿ ಇದೆ. ಓಕೆ, ಈಗ ಸ್ವಲ್ಪ ಮೆತ್ತಗಿದೆ. ಸೊ ಅದ್ರ ಮೇಲೆ ಗೋಡಂಬಿನ ಡೆಕೋರೇಟ್ ಮಾಡಿ. ಸೊ ನೋಡೋಕ್ಕೂ ಕೂಡ ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ? ಮೂಂಗ್ ದಾಲ್ ಲಡ್ಡು ರೆಡಿ ಇದೆ. ಥ್ಯಾಂಕ್ ಯು ಸೋ ಮಚ್. ಟೇಸ್ಟ್ ನೋಡ್ತೀನಿ. ವೀಕ್ಷಕರೇ, ಮೂಂಗ್ ದಾಲ್ ಲಡ್ಡು ಟೇಸ್ಟ್ ಮಾಡೋಕ್ಕೆ ರೆಡಿ ಇದೆ. ಸೊ ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಬೇಕಾ? ಹಾಗಾದರೆ ಮಾಡೋ ವಿಧಾನ ನೋಡ್ಕೋಬೇಕು. ಮೂಂಗ್ ದಾಲ್ ಲಡ್ಡು ತಯಾರಿಸೋ ವಿಧಾನ: ಮೊದಲು ಹೆಸರು ಬೇಳೆಯನ್ನು ಕೆಂಪಗಾಗುವವರೆಗೂ ಹುರಿದಿಟ್ಟುಕೊಳ್ಳಿ. ನಂತರ ಬಿಳಿ ಎಳ್ಳು, ಶೇಂಗಾ ಬೀಜವನ್ನು ಪ್ರತ್ಯೇಕವಾಗಿ ಹುರಿದಿಟ್ಟುಕೊಳ್ಳಿ. ತಣ್ಣಗಾದ ನಂತರ ಪುಡಿ ಮಾಡಿಕೊಳ್ಳಿ. ಇನ್ನೊಂದೆಡೆ ಬೆಲ್ಲ ಮುಳುಗುವಷ್ಟು ನೀರು ಹಾಕಿ ಪಾಕ ತಯಾರಿಸಿಕೊಳ್ಳಿ. ಆನಂತರ ಪುಡಿ ಮಾಡಿದ ಮಿಶ್ರಣವನ್ನು ಸೇರಿಸಿ ಬೇಯಿಸಿ. ಅರ್ಧ ಬೆಂದ ನಂತರ ಹಾಲಿನ ಪುಡಿ ಸೇರಿಸಿ ಕೈ ಬಿಡದೆ ತಿರುವುತ್ತಾ ಬೇಯಿಸಿಕೊಳ್ಳಿ. ತಣ್ಣಗಾದ ನಂತರ ಉಂಡೆ ಕಟ್ಟಿಕೊಂಡು ತುಪ್ಪದಲ್ಲಿ ಹುರಿದ ಗೋಡಂಬಿಯಿಂದ ಅಲಂಕರಿಸಿ. ಈಗ ರುಚಿಕರ ಮೂಂಗ್ ದಾಲ್ ಲಡ್ಡು ಸವಿಯಲು ಬಲು ರುಚಿ. ವೀಕ್ಷಕರೇ, ಮೂಂಗ್ ದಾಲ್ ಲಡ್ಡು ಟೇಸ್ಟ್ ಮಾಡೋಕ್ಕೆ ರೆಡಿ ಇದೆ. ಸೊ ನನ್ನ ಜೊತೆ ನೀವು ಕೂಡ ಟೇಸ್ಟ್ ಮಾಡಿ. ನೀವು ತಗೊಳ್ಳಿ. ಓಕೆ, ಚೆನ್ನಾಗಿದಲ್ಲ, ಆ ತುಪ್ಪ ಫ್ಲೇವರ್ ಕೂಡ ಚೆನ್ನಾಗಿದೆ. ಸೊ ತಣ್ಣಗಾದ್ಮೇಲೆ ಮಾಡಿದ್ರೆ ಇನ್ನೊಂದು ಇನ್ನೂ ಗಟ್ಟಿ ಫ್ಲೇವರ್ ಬರುತ್ತೆ ಅಲ್ವಾ? ಥ್ಯಾಂಕ್ ಯು ಸೋ ಮಚ್. ನಮ್ಮ ಕಾರ್ಯಕ್ರಮಕ್ಕೆ ಬಂದು 2 ಸ್ಪೆಷಲ್ ಡಿಶ್ ಹೇಳ್ಕೊಟ್ರಿ. ಒಂದು ನಾನ್ ವೆಜ್ ಜೊತೆ ಇನ್ನೊಂದು ವೆಜ್ ಕೂಡ ಹೇಳ್ಕೊಟ್ರಿ. ಸೊ ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಇಂದ ಒಂದು ಚಿಕ್ಕ ಕಾಣಿಕೆ, ಸಂತೋಷ್ ರೈಸ್ ಮಿಲ್ ಇಂದ ಒಂದು ಪುಟ್ಟ ಕಾಣಿಕೆ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ವೀಕ್ಷಕರು, ಇವತ್ತಿನ ಸಂಚಿಕೆ ನೋಡಿದ್ರಿ. ಸೊ ನಾನ್ ವೆಜ್ ಚಿಕನ್ ಐಟಮ್ ಕೂಡ ಹೇಗೆ ಮಾಡೋದು ಅಂತ ನೋಡಿದ್ರಿ. ಹಾಗೆ ಒಂದು ಸ್ಪೆಷಲ್ ಸ್ವೀಟ್ ಐಟಮ್ ಕೂಡ ನೋಡಿದ್ರಿ. ಇವತ್ತಿನ ನಮ್ಮ ಸಂಚಿಕೆಯಲ್ಲಿ ನೋಡಿ ನಿಮ್ಗೆ ತುಂಬ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಬೇಕ್ ಸ್ಟುಡಿಯೋ, ಪೋಸ್ಟ್ಮ್ಯಾನ್ ತೂರ್ದಾಲ್, ಡೈರಿ ಡೇ ಐಸ್ ಕ್ರೀಮ್, ನಿತ್ಯ ಫುಡ್ ಪ್ರಾಡಕ್ಟ್ಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.